ಹೆದ್ದಾರಿ ಫುಟ್ಪಾತ್ನಲ್ಲಿ ಖಾಸಗಿ ವ್ಯಕ್ತಿಗೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಅಂತ ಆರೋಪಿಸಿ ನಿನ್ನೆ ಸಂಜೆ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡು ಧರ್ಮಸ್ಥಳ ಹೆದ್ದಾರಿಯ ಮಧ್ಯೆ ಪುರಸಭಾ ವ್ಯಾಪ್ತಿಯ ಹೊಸಮಾರು ಭಾಗದಲ್ಲಿ ನಡೆದಿದೆ. ಪುರಸಭೆ ವ್ಯಾಪ್ತಿಯ ಹೊಸಮಾರು ಪ್ರದೇಶವನ್ನು ಸಂಪರ್ಕ ಮಾಡುವ ಜಾಗದಲ್ಲಿ ಖಾಸಗಿ ವ್ಯಕ್ತಿಯೋರ್ವರು ಮನೆಗೆ ಅವೈಜ್ಞಾನಿಕ ರೀತಿಯಲ್ಲಿ ರಸ್ತೆ ಹಾಗೂ ತಡೆಗೋಡೆ ನಿರ್ಮಾಣ ಮಾಡುತ್ತಿದ್ದು ಇದರಿಂದ ರಸ್ತೆ ಅಪಘಾತಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಿದ್ದು ಸಾರ್ವಜನಿಕರ ಪ್ರಾಣಕ್ಕೆ ಅಪಾಯವಿದೆ ಅಂತ ಅನೇಕ ಬಾರಿ ಜಿಲ್ಲಾಧಿಕಾರಿಗೆ, ಜನಪ್ರತಿನಿಧಿಗಳಿಗೆ, ಪೊಲೀಸ್ ಇಲಾಖೆಗೆ, ಸ್ಥಳೀಯ ಪುರಸಭೆಗೆ ದೂರು ನೀಡಿದ್ದಾರೆ. ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆ ಹೊಸಮಾರು ಭಾಗದ ಸಾರ್ವಜನಿಕರು ನ್ಯಾಯಕ್ಕಾಗಿ ರಸ್ತೆ ತಡೆಯನ್ನು ನಡೆಸಿದ್ರು. ಕಳೆದ 6 ದಿನಗಳಿಂದ ಹೊಸಮಾರು ರಸ್ತೆಯಲ್ಲಿ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣದ ಉದ್ದೇಶದಿಂದ ಬೇಕಾದ ಕಚ್ಚಾ ವಸ್ತುಗಳನ್ನು ರಾಶಿ ಹಾಕಿದ್ದು ಸಂಚಾರಕ್ಕೆ ತೊಂದರೆಯಾಗ್ತಿದೆ ಅಂತ ಆರೋಪಿಸಿದ್ರು. ಕೆಲಸ ಸ್ಟಾರ್ಟ್ ಮಾಡಿ ಇಲ್ಲಿ ಫುಟ್ಪಾತ್ ಇದು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಸದಾ 30ರಿಂದ 40 ಮನೆ ಉಂಟು. 2.5 ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೇವೆ. ప్రతి జనకుల ఇంకలు మనవి కొత్త మున్సిపాలిటీకి పోతే పోలీస్ శాసకరే పోతే మాదిరిగా మనవి కొన్నాల ఏర్ల నేను నమ్మికి ఇచ్చేసి ಜನಪ್ರತಿನಿಧಿ ನಿನ್ನೆ ಇದು ಮಾಡ್ಕೊಂಡು ಹುಡುಕಿದೆ ಉತ್ತರ ನಿಖುಲ ಬರುದು ಆಯ್ತು ಆದರೆ ಅಂಕಲು ಪ್ರತಿಭಟನೆ ಕುಲ್ಗಿಲ್ಲ ಸಾಧ್ಯ ಜೀವಲ್ಲ